ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ತೀವ್ರವಾಗಿ ಹಬ್ಬಿರುವ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಮತ್ತೆ ಮುಂದುವರಿಸಲಾಗಿದೆ. ಕೊರೋನಾ ಸೋಂಕು ನಿನ್ನೆ ಕೂಡ 15 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೂನ್ 21ರವರೆಗೆ ಲಾಕ್ಡೌನ್ ಮುಂದುವರಿಸಿ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಆದರೆ ವಾರಾಂತ್ಯದ ಕರ್ಫ್ಯೂವನ್ನ ಕೆಲವು ಜಿಲ್ಲೆಗಳಲ್ಲಿ ಅಳವಡಿಸಿದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕರ್ಫ್ಯೂ ವಿಧಿಸಲಾಗಿಲ್ಲ. ಈ ನಡುವೆ ಕಳೆದ ಕೆಲವು ದಿನಗಳಿಂದ ನಗರದಲ್ಲಿ ಕಾಣದ ಪೊಲೀಸರ ಬಂದೋಬಸ್ತ್ ಇಂದು ಬೆಳಗ್ಗೆ ಏಕಾಏಕಿ ಕಂಡುಬಂದಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸರು ಬಂದೋಬಸ್ತ್ ಕ್ರಮ ಕೈಗೊಂಡು ಕೊರೋನಾ ಗೈಡ್ಲೈನ್ಸ್ ಉಲ್ಲಂಘಿಸುವವರಿಗೆ ದಂಡವನ್ನ ವಿಧಿಸಿದ್ದಾರೆ. ಅನಗತ್ಯವಾಗಿ ಓಡಾಟ ಮಾಡುವವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಸೆನ್ಷಿಯಲ್ ವೆಹಿಕಲ್ ಎಂದು ಬೋರ್ಡ್ ಅಳವಡಿಸಿಕೊಂಡು ಓಡಾಡುವವರ ಬೋರ್ಡ್ ಅನ್ನ ಕಿತ್ತು ತೆಗೆದಿದ್ದಾರೆ. ಮಾಸ್ಕ್ ಧರಿಸದವರಿಗೆ, ಸಾಮಾಜಿಕ ಅಂತರವನ್ನ ಅಳವಡಿಸದೆ ಜನ ತುಂಬಿಕೊಂಡು ಹೋಗುವವರಿಗೆ, ರಿಕ್ಷಾ ಚಾಲಕರಿಗೂ ದಂಡವನ್ನ ವಿಧಿಸಿದ್ದಾರೆ. ಈ ನಡುವೆ ಪೊಲೀಸರ ಈ ಕ್ರಮಕ್ಕೆ ಕೆಲವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾಯಕರಿಂದ ವಿನಾಕಾರಣವಾಗಿ ದಂಡದ ಮೂಲಕ ದುಡ್ಡು ಸಂಗ್ರಹ ಮಾಡ್ತಾ ಇದೆ. ಕಳೆದ 2 ತಿಂಗಳಿನಿಂದ ಲಾಕ್ಡೌನ್ನಿಂದ ಕಂಗೆಟ್ಟಿದ್ದೇವೆ, ನಾವು ದಂಡ ಕಟ್ತಾ ಇದ್ದೇವೆ, ಆದರೆ ಸರ್ಕಾರದಿಂದ ನಮಗೇನು ಸಿಗುತ್ತೆ ಅಂತ ಹೌಸ್ ಕೀಪಿಂಗ್ ವ್ಯವಸ್ಥಾಪಕರೊಬ್ಬರು ಪೊಲೀಸರ ಬಂದೋಬಸ್ತನ್ನ ಟೀಕೆ ಮಾಡಿದ್ದಾರೆ. ಗೌರ್ಮೆಂಟ್ ಉದ್ಧಾರ ಆಗ್ತದೆ, ಬೇರೆ ಜನ ಉದ್ಧಾರ ಆಗ್ತದೆ. ಫೈನ್ ಹಾಕಿ ದುಡ್ಡು ಮಾಡಿಸಿ ಇನ್ನೂ ಗೌರ್ಮೆಂಟ್ ಅಲ್ಲ. ಈಗ ಬ್ರಿಡ್ಜ್ ಪ್ರಾಬ್ಲಮ್ ಆಗಿದೆ, ಬ್ರಿಡ್ಜ್ ಪ್ರಾಬ್ಲಮ್ ಆಗಿ ಒಂದು ಇದು ಹೌಸ್ ಕೀಪಿಂಗ್ ಸರ್ವಿಸ್ ಇದೆ. ಹೌಸ್ ಕೀಪಿಂಗ್ ಸರ್ವಿಸ್ ಅವರಿಗೆ ಒಂದು ದುಡಿ ತಿನ್ನಲಿಕ್ಕೆ 2 ತಿಂಗಳಾಯ್ತು. 2 ತಿಂಗಳು ಗೌರ್ಮೆಂಟ್ ಕೊಡ್ತದ ಅವರಿಗೆ ಊಟಕ್ಕೆ? ಇಲ್ಲಲ್ಲ. ಕೊಡ್ತದ? ಇಲ್ಲಲ್ಲ. ವ್ಯವಸ್ಥೆ ಮಾಡಿದ್ರೆ ಮನೆಯಲ್ಲಿ ಕೂತ್ಕೊಳಿಸ್ತೇವೆ ನಾವು, ಪ್ರಾಬ್ಲಮ್ ಇಲ್ಲ ನಮಗೆ. ಈಗ ನೋಡಿ, ಬೇಕಾದರೆ ಎಲ್ಲ ಜನ ಸೋಷಿಯಲ್ ಡಿಸ್ಟೆನ್ಸ್ ಒಂದು ಗಾಡಿಯಲ್ಲಿ ಎಷ್ಟು ಇಡ್ಬೋದು ಒಂದು ಗಾಡಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳಿ ಫೈನ್ ಕಟ್ಟುವ ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟಿಗೆ ಒಟ್ರಾಸಿ ಹಣ ಆಗಬೇಕಷ್ಟೇ. ಗೌರ್ಮೆಂಟಿಂದ ಬೇರೆ ಏನು ನಾವು ಇದು ತಗೊಳ್ಳಿಕ್ಕೆ ಆಗಲ್ಲ, ಗೌರ್ಮೆಂಟಲ್ಲಿ ಹಣ ಆಗಬೇಕಷ್ಟೇ. ಫೈನ್ ಕಟ್ಟುವ ಪ್ರಾಬ್ಲಮ್ ಇಲ್ಲ. ನೀವು ಫೈನ್ ಹಾಕಿ ಸರ್, ನಾವು ಕಟ್ಟಿ ಗೌರ್ಮೆಂಟನ್ನು ಉದ್ಧಾರ ಮಾಡಿ ಅಷ್ಟೇ. ಜನ ಉದ್ಧಾರ ಆಗೋದು ಬೇಡ. ನೀವು ಹಾಕಿ